ವಿಟ್ಲ ಸಮೀಪದ ಚಂದ್ರಳಿಕೆ ಸರ್ಕಾರಿ ಶಾಲೆಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ, ಮಂಗಳೂರು ನಂತೂರು ಶ್ರೀ ಭಾರತಿ ಸಮೂಹ ಸಂಸ್ಥೆಗಳ ಶ್ರೀ ಭಾರತಿ ಪದವಿ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವಾರ್ಷಿಕ ವಿಶೇಷ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು. ಈ ಸಂದರ್ಭ ಮಾತನಾಡಿದ ವಿಟ್ಲ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಅರುಣ್ ಎಂ ವಿಟ್ಲಾಪುರ, ಎನ್ಎಸ್ಎಸ್ ಶಿಬಿರಾರ್ಥಿಗಳ ವಾರ್ಷಿಕ ವಿಶೇಷ ಶಿಬಿರ ಕೆಲವೊಮ್ಮೆ ಪರಿಣಾಮಕಾರಿಯಾಗಿರುವುದಿಲ್ಲ. ಚಂದ್ರಳಿಕೆಯಲ್ಲಿ ಹಾಕಾಗಲಿಲ್ಲ. ಶಿಬಿರಾಧಿಕಾರಿಗಳು ಶಿಬಿರಾರ್ಥಿಗಳ ಮೂಲಕ ಉತ್ತಮ ಪರಿಣಾಮಕಾರಿ ಸಾಧನೆಯನ್ನ ಮಾಡಿದ್ದಾರೆ. ಶ್ರಮದಾನವೂ ನಡೆದಿದೆ ಎಂದು ಶ್ಲಾಘಿಸಿದ್ರು. ಈಗಾಗ ಹೊಸದಾಗಿ ಬಂದಿರುವಂತಹ ಮುಖ್ಯೋಪಾಧ್ಯಾಯರು, ಬಹುಶಃ ಮುಖ್ಯೋಪಾಧ್ಯಾಯರು ಬರುವ ಮೊದಲು ವಿದ್ಯಾವರ್ಧಕ ಸಂಘ ಆಗಿನ ಮುಖ್ಯೋಪಾಧ್ಯಾಯರು ಈ ಭಾಗದಲ್ಲಿ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಮಳೆಗಾಲದ ಸಂದರ್ಭದಲ್ಲಿ ಗುಡ್ಡೆ ಜರಿದು ಶಾಲೆ ಹಿಂಭಾಗದಲ್ಲಿ ಬಿದ್ದಿತ್ತು. 2 ವರ್ಷದಿಂದ ಅದನ್ನು ತೆರವು ಮಾಡಲಿಕ್ಕೆ ನಮಗೆ ಬಹುಶಃ ಸಾಧ್ಯವಾಗಲಿಲ್ಲ. ಪಟ್ಟಣ ಪಂಚಾಯತಿಗೆ ಮನವಿ ಕೊಟ್ಟಿದ್ರು. ಆದರೆ 2 ದಿವಸದಲ್ಲಿ ಬಹುಶಃ ಹೆಚ್ಚು ಶ್ರಮ ಪಡದೆ ಈ ಒಂದು ಭಾರತಿ ಪದವಿ ಕಾಲೇಜಿನ ಶಿಬಿರಾರ್ಥಿಗಳು ಆ ಒಂದು ಜರಿದಂಥ ಗುಡ್ಡೆ ಮಣ್ಣನ್ನು ತೆರವು ಮಾಡುವ ಮೂಲಕ ಈ ಭಾಗದ ಈ ಒಂದು ಶಾಲೆಯ ಬಹುದೊಡ್ಡ ಬೇಡಿಕೆ ಆಗಿತ್ತು. ಅದನ್ನು ಪರಿಹರಿಸಕ್ಕಾಗಿ ತಮಗೆಲ್ಲರಿಗೂ ವಂದಿಸ್ತಾ ಇದ್ದೇನೆ. ವಿಟ್ಲ ಮಾದರಿಯ ಶಾಲಾಭಿವೃದ್ಧಿ ಸಮಿತಿಯ ಗೌರವಾಧ್ಯಕ್ಷ ಸುಬ್ರಾಯ್ ಪೈ ಅವರು, ಎನ್ಎಸ್ಎಸ್ ಶಿಬಿರದ ಮೂಲಕ ವಿದ್ಯಾರ್ಥಿಗಳು ಮುಂದೆ ಬರಲು ಸಾಧ್ಯವಾಗಿದೆ. ಈ ಶಿಬಿರದಿಂದ ಚಂದ್ರಳಿಕೆಯಲ್ಲಿ ಅಭೂತಪೂರ್ವ ಸಾಧನೆ ನಡೆದಿದೆ ಎಂದರು. ಹೇಳಿದಂತೆ ಇದಕ್ಕೆ ಮೊದಲು ಅವರೊಂದು ಸ್ಟೇಟ್ ಲೆವೆಲ್ ದೊಡ್ಡ ಕ್ಯಾಂಪನ್ನು ಮಾಡಿ ಎನ್ಎಸ್ಎಸ್ ಅಂತ ಹೇಳಿದರೆ ಸ್ವಲ್ಪ ಹೆದರುವ ಮಟ್ಟಿಗೆ ಹೋಗಿದ್ರು ಅವರಿಗೆ. ಆದರೆ ಎನ್ಎಸ್ಎಸ್ ಕ್ಯಾಂಪ್ ವಾಪಸ್ ಮಾಡಿ ಅವರ ಹೆದರಿಕೆಯನ್ನು ತೆಗೆದು ಹೊಸ ಹುರುಪನ್ನು ಈ ಭಾರತಿ ಕಾಲೇಜ್ನ ವಿದ್ಯಾರ್ಥಿನಿಯರು ತುಂಬಿಸಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಟ್ಕೊಳ್ತಾ ಇದ್ದೇನೆ. ಮತ್ತು ಅದು ಅಗತ್ಯವೂ ಇತ್ತು. ಆದ್ದರಿಂದ ಒಬ್ಬ ಒಳ್ಳೆಯ ಮುಖ್ಯೋಪಾಧ್ಯಾಯರ ಹುಮ್ಮಸ್ಸಿಗೆ ಶಿಬಿರಕ್ಕೆ ಸಹಕರಿಸಿದ ಹಾಗೂ ಅತಿಥಿಗಳಿಗೆ ಸಸಿಗಳನ್ನು ವಿತರಿಸಲಾಯಿತು. ಶ್ರೀ ರಾಜಕುಮಾರ್ ಚಂದಳಿಕೆ, ಶ್ರೀ ಭಾರತಿ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿ ಶ್ರೀಕೃಷ್ಣ ನೀರಂಬೂಲೆ, ಚಂದಳಿಕೆ ಶಾಲಾ ಮುಖ್ಯೋಪಾಧ್ಯಾಯ ವಿಶ್ವನಾಥ್ ಗೌಡ, ವಿಟ್ಲ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಜಯಂತ್ ನಾಯ್ಕ್, ವಿಟ್ಲ ಅರಮನೆಯ ಕೃಷ್ಣಯ್ಯ ಕೆ ವಿಟ್ಲ ಮಾದರಿ ಶಾಲಾಭಿವೃದ್ಧಿ ಸಮಿತಿಯ ಗೌರವಾಧ್ಯಕ್ಷ ಸುಬ್ರಾಯ್ ಪೈ ಮೊದಲಾದವರು ಈ ಸಂದರ್ಭ ಭಾಗವಹಿಸಿದ್ರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 7 ವಿಟ್ಲ.